ತುಮಕೂರು ಸುಗ್ಗಿ ಹಬ್ಬ ಸಂಕ್ರಾಂತಿ ಎಂದರೆ ಎಲ್ಲೆಡೆ ಸಡಗರ ಸಂಭ್ರಮ. ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾಗಿ ಆಚರಿಸಲಾಗುವ ಹಬ್ಬ ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ. ಈ ಹಬ್ಬದ ದಿನ ವಿವಿಧ ಭಕ್ಷ್ಯಗಳಾದ ವಿಶೇಷ ಕಡಲೆ, ಅವರೆ, ಕಬ್ಬು, ಗೆಣಸು, ಉಗ್ಗಿ, ಪೊಂಗಲ್ ಬಳಸಲಾಗುವುದು. ಇದರಲ್ಲಿ ಗೆಡ್ಡೆಗೆಣಸು, ಮರಗೆಣಸು ವಿಶೇಷವಾಗಿದೆ. ಅದೇ ರೀತಿ ಬಳ್ಳಿಗೆಣಸು ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ತಿಟ್ಟೆಗೆಣಸು ಎಂದು ಇದನ್ನು ಕರೆಯುತ್ತಾರೆ. ಈ ಗೆಣಸು ಸಂಕ್ರಾಂತಿ ವಿಶೇಷ ಸರಿ. ಅದಲ್ಲದೆ ಈಗ ಕೋವಿಡ್ನಂತಹ ಸಮಯದಲ್ಲಿ ಈ ಗೆಣಸು ಆರೋಗ್ಯಕ್ಕೆ ಲಾಭದಾಯಕವಾಗಿದೆ. ನಗರದ ಹನುಮಂತಪುರದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಮಾರುಕಟ್ಟೆಯಲ್ಲಿ ಇದು ಲಭ್ಯವಿದೆ. ಸ್ಥಳೀಯ ರೈತರು ವಿಶೇಷವಾಗಿ ಈ ಬಳ್ಳಿಗೆಣಸನ್ನು ಬೆಳೆಯುತ್ತಿದ್ದು ಇದನ್ನು ಸುಗ್ಗಿ ಕಾಲಕ್ಕೆ ಮಾರಾಟ ಮಾಡುತ್ತಾರೆ. ಈ ಗೆಣಸಿನಿಂದಾಗುವ ಆರೋಗ್ಯದ ಲಾಭಗಳನ್ನು ವಿವರಿಸಿ ಮಾತನಾಡಿದ ರೈತ ಕೃಷ್ಣಪ್ಪ, ನಾವು ನಮ್ಮ ತಾತನ ಕಾಲದಿಂದಲೂ ಬಳ್ಳಿಗೆಣಸು ಬೆಳೆದು ಮಾರಾಟ ಮಾಡುತ್ತಿದ್ದೇವೆ. ವರ್ಷಕ್ಕೆ ಒಂದೇ ಬೆಳೆ ಬೆಳೆದು ಕಟಾವು ಮಾಡಲಾಗುವುದು. ದೀಪಾವಳಿ ನಂತರ ಸುಗ್ಗಿ ಕಾಲಕ್ಕೆ ಕಟಾವು ಮಾಡಲಾಗುತ್ತದೆ. ನಾವು ಈ ಬಾರಿ 3 ಟನ್ ಬೆಳೆದಿದ್ದು ಕೆಜಿಗೆ 100 ರೂಪಾಯಿಯಂತೆ ಮಾರಾಟ ಮಾಡುತ್ತಿದ್ದೇವೆ ಎಂದರು. ಇದರಿಂದ ಆರೋಗ್ಯಕ್ಕೆ ಉತ್ತಮ ಲಾಭಗಳಿದ್ದು ವಾಯು, ಉಬ್ಬಸ, ಕಿಡ್ನಿಯಲ್ಲಿ ಕಲ್ಲು, ಹೊಟ್ಟೆ ಉಬ್ಬರ ಸೇರಿದಂತೆ ಅನೇಕ ಕಾಯಿಲೆಗಳ ನಿವಾರಣೆಗೆ ಇದು ಸಹಕಾರಿಯಾಗಿದೆ. ಇದನ್ನು ಎಲ್ಲ ವರ್ಷದ ವಯೋಮಾನದವರು ತಿನ್ನಬಹುದು. ಕೋವಿಡ್ನಂತಹ ಸಮಯದಲ್ಲಿ ಲಾಭದಾಯಕವಾಗಿರುವ ಈ ಗೆಣಸು ತಿಂದು ಉತ್ತಮ ಜೀವನಾರೋಗ್ಯ ಕಾಪಾಡಿಕೊಳ್ಳಬಹುದು ಎಂದರು. ಕೃಷ್ಣಪ್ಪ ಅಂತ ನನ್ನ ಹೆಸರು. ಇದು ನಾವು ತೋಟದಲ್ಲಿ ಸುಮಾರು 100 ವರ್ಷದಿಂದ ಬೆಳ್ಕೊಂಬಂದಿರೋ ನಮ್ಮ ತಾತ, ನಮ್ಮ ತಂದೆಯವರೆಲ್ಲ ಬೆಳೆದಿರೋಂಥ ಪದಾರ್ಥ ಇದು. ಇದು ಒಳ್ಳೆ ಗಿಡಮೂಲಿಕೆ ಇದ್ದಂಗೆ. ಹೊಟ್ಟೆಲಿ ಕಲ್ಲಿರಲಿ, ಒಂದೇನೋ ಕಾಯಿಲೆ ಇರಲಿ, ವಾಯು ಆಗಲಿ ಏನೂ ಬರಲ್ಲ ಇದಕ್ಕೆ. ಎಲ್ಲ ಒಂದು ಇದಕ್ಕೂ ಒಳ್ಳೆಯದು. ನಾವು ವರ್ಷಕ್ಕೊಂದು ಸಲ ಇದು ಕೀಳೋದು. ಸಂಕ್ರಾಂತಿ ಹಬ್ಬಕ್ಕೆ ಕಿತ್ತರೆ ಇನ್ನು ಮುಂದೆ ಹೊಲ್ದ ಕೊಯ್ಲು ಸಂಕ್ರಾಂತಿಗೆ ಕೀಳೋದು. ಇದು 2 ತಿಂಗಳೊಳಗಡೆಗೆ, ದೀಪಾವಳಿಯಿಂದ ಜನವರಿ ಒಳಗೆ. ಇದು ಯಾವಾಗಲೂ ಯಾರು ಬೇಕಾದ್ರೂ ತಿನ್ಬೋದು. ಯಾವುದೇ ಒಂದು ತೊಂದರೆ ತಾಪತ್ರೆ ಏನೂ ಆಗಲ್ಲ. 300 kg ಬೆಳಿತೀವಿ. ಅದರೊಳಗೆ ನಾವು ಮಾರಾಟ ಮಾಡ್ತೀವಿ 100 ರೂಪಾಯಿಗೆ 1 kg. ಹೆಂಗೆ ಬೆಲೆ ಪರವಾಗಿಲ್ಲ, ನಮಗೇನು ಆ ರೇಟಿಗೆ ಬೆಳೆದ್ರೆ ವರ್ಷಕ್ಕೆ ಒಂದೇ ಸಲ ಕೀಳೋದು. ಎಷ್ಟು kg ಬರುತ್ತೆ? ಎಲ್ಲೆಲ್ಲಿ ಮಾರಾಟ ಮಾಡ್ತೀರಾ? ಗ್ಯಾಸ್ ಅಂದ್ರೆ ತುಮಕೂರು. ಇದು ವಿಶೇಷ ಏನಂದರೆ ಈ ಗೆಣಸು ತಿಂದರೆ ಹೊಟ್ಟೆಲಿ ಕಲ್ಲಿರಲ್ಲ, ಬಾಣ್ತಿರು ತಿನ್ಬೋದು, ಮಕ್ಕಳು ತಿನ್ಬೋದು. ಯಾವುದೇ ಕಾಯಿಲೆ ಕಸಾಬು ಏನೂ ಬರಲ್ಲ. ಪ್ರತಿಯೊಬ್ಬರು ತಿನ್ಬೋದು. ಯಾವುದು ಕೆಟ್ಟದ ರೀತಿಯಲ್ಲಿ ಯಾವುದೇ ಏನೋ ಅಲರ್ಜಿ ಆಗೋದೇ ಆಗಲಿ, ಮತ್ತೊಂದು ಆಗೋದಾಗಲಿ, ಮತ್ತೊಂದು ಏನೂ ಆಗೋಂಥ ಪ್ರಾಬ್ಲಮ್. ಒಳ್ಳೆ ಇದು ಜೀರ್ಣನೂ ಆಗುತ್ತೆ, ಒಳ್ಳೆಯದು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.